ಹಲೋ, ಹಾಯ್, ಹೇಗಿದ್ದೀರಾ? ಮತ್ತು ನಾವಿವತ್ತೆಂತ ಗೊತ್ತುಂಟಾ, ನಂದು ತಂಗಿಯ ಜಾಗದಲ್ಲಿ ಹೋಗಿ ಬೇಲಿ ಹಾಕ್ಲಿಕ್ಕೆ ಆಯಿತಾ. ಏಯ್ ನೀಯಾ ಸುಬಾ ಕನ್ನಡ ಬೇಲಿಂದ ಕನ್ಪುನದ ಹೌದಾ? ಬೇಲಿ ಎಂತನ ಬೇಲಿ ಅಲ್ಲ, ಹೌದು ಹೌದಾ? ನಮಗೆ ತುಳು ಮಾತಾಡುವಷ್ಟು ಕನ್ನಡ ಗೊತ್ತಿಲ್ಲ ಆಯಿತಾ. ಸ್ವಲ್ಪ ಸ್ವಲ್ಪ ಎಷ್ಟು ಗೊತ್ತುಂಟು ಅಷ್ಟು ಮಾತಾಡೋದು ತುಳು. ಅದೆಂತ ಅವಳದೊಂದು ಜಾಗ ಉಂಟಾಯ್ತು, ಅದಕ್ಕೆ ನಾವೆಂತ ಎಂತ ದಾರೆ ಎಂತನ ಗಿಡ ದಾರೆನೆ ಎಂತನ ಅದು ಕಟ್ಟಲಿಲ್ಲ. ಅದಕ್ಕೆ ಸ್ವಲ್ಪ ನೋಡಿ, ಅವರೆಲ್ಲ ತಗೊಂಡು ಬರೋದು ದಾಸವಾಳದ ಗಿಡ, ಇದನ್ನೆಲ್ಲ ಹೋಗಿ ಸ್ವಲ್ಪ ನೆಟ್ಟು ಇದು ಮಾಡು. ಸುಬಾ ಹಾಯ್ ಮಂಪ್ಲೆ, ಅವಳು ಕತ್ತಿ ತೋರಿಸ್ತಿದ್ದಾಳೆ. ಮತ್ತು ಹೀಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕಮೆಂಟ್ ಮಾಡಿ ಅಷ್ಟೇ. ಈಗ ನೋಡುವ, ಜಾಗದ ಹತ್ರ ಹೋಗ್ತಾ ಇದ್ದೀನಿ. ನಾವೀಗ ಬಂದದ್ದೇ ಅದಕ್ಕೆ, ನಮ್ಮ ಮನೆಯಿಂದ ಸ್ವಲ್ಪ ಅಲ್ಪ ಇದೆಂತ ಅಲ್ಪ ಕನ್ನಡ ತುಳು ಅಲ್ಲ, ಇದು ಕನ್ನಡ ತುಳು ಮಿಕ್ಸ್ ಆಗ್ತದೆ, ಸಜ್ಜಿಗೆ ಬಜ್ಜಲ್ಲಿ ಮಿಕ್ಸ್ ಆದಾಗೆ. ನಮ್ಮದು ಕನ್ನಡವೇ ಆಗಿ. ಸುಲತನ ಜಾಗ ಅಲ್ಲ ಅದು, ನೋಡಿ ಅವಳದು ಜಾಗ, ಅದಕ್ಕೆ ಸ್ವಲ್ಪ ಇದು ಮಾಡುವ ಅಂತ ನೋಡಿ ತೋರಿಸ್ತೀವಿ. ನೋಡಿ ಜಾಗ ನಮ್ಮದು ಬಂತು. ಇಲ್ಲೇ ಅಮ್ಮನ ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಆಯಿತು. ಬೂರ್ದ್ವೆತ್ತೆ ನೋಡಿ, ಇದು ಬೇರೆಯವ್ರದ್ದು ಜಾಗ. ಅವು 10 ಸೆನ್ಸ್ ಜಾಸ್ತಿ ತೋಜುನು ಮಾರೇ ಜಾಗೆ, 10 ಸೆನ್ಸ್. ನೋಡಿ ಅವರ ಜಾಗಕ್ಕೆ ಇದು ತಂತಿ ಬೇಲಿ ಹಾಕಿದ್ದಾರೆ. ನೋಡಿ ಇದನ್ನು ಹೇಳೋದು ಬೇಲಿಂದ, ತಂತಿ ಬೇಲಿ ಇದನ್ನು ಹಾಕಿದ್ದಾರೆ. ನನ್ನ ತಂಗಿಗೆ ಹಾಕಲಿಕ್ಕೆ ಸ್ವಲ್ಪ ಅದು ಸ್ವಲ್ಪ ಕಷ್ಟ ಆಗ್ತದೆ ಅಂತೆ. ಅದಕ್ಕೆ ನಾವೀಗ ಸ್ವಲ್ಪ ದಾಸವಾಳದ ಗಿಡ ಎಲ್ಲ ನೆಟ್ಟು ಸ್ವಲ್ಪ ಬೇಲಿ ಥರ ಮಾಡುವ ಅಂತ. ನೋಡಿ ಇದೇ ಜಾಗೆ, ಇಲ್ಲಿಂದ ಇದು ಜಾಗ, ಅದು ಜಾಗೆ ನಮ್ಮದು ತುಳು, ಇದು ಜಾಗ ಆಯಿತಾ. ಜಾಗ ನೋಡಿ ಅಲ್ಲಿ ತನಕ ಬರ್ತದೆ. ಇದು ಇಲ್ಲೊಂದು ನೋಡಿ, ಇದು ಇದಾಗಿದೆ ಎಂತ ಇಂಚಿನ ಮರಕೆರೆಂಗ, ಇದು ನಮ್ಮ ತುಳುವಿನಲ್ಲಿ ಮರಕೆರೆಂಗೆ ಹೇಳ್ತೀವಿ. ಇದು ಇದು ಮರಗೆಣಸು ಆಯಿತಾ, ಕನ್ನಡದಲ್ಲಿ ಮರಗೆಣಸು ಅಂತ ಹೇಳ್ತಾರಲ್ಲ ಅದು. ಇದು ನಾವು ನಟ್ಟದಲ್ಲ, ಇದೆಂತ ಅವಾಗ ಬುಲ್ಡೇಜರ್ನಲ್ಲಿ ಮಣ್ಣೆಂತ ತಂದು ಮೀನೆಲ್ಲ ಮಣ್ಣು ತಂದು ಹಾಕುವಾಗ ಆಗಿರೋದು. ನೋಡು ಅದರಲ್ಲಿ ಉಂಟಾ ಅಂತ ಒಂದ್ಸಲ. ಇರ್ಬೋದು, ನೋಡುವ. ಮೊದಲು ಕೆಲಸ ಮಾಡೋಕ್ಕೆ ಮುಂಚೆ ಇದನ್ನು ಇದು ಮಾಡುವ. ನೈತಗೆಲ್ಲ ತುಕ ತುಕ ಜಗತ್ತ ಪೂರ ಡೇಂಜರ್ ಆಗಿತ್ತು. ಒಂದು ಊಟ ಕೊಡ್ತೀನಿ, ಊಟ ತದೀತಿತ್ತು ఏంచివల ఐద్రు అన్నక లకబే అంచు ఉండ ఖంతద ಐನ ದಿಸ ನೋಡು ಇದರಲ್ಲಿ ಎಂತ ಅಂತ ಅಂಜಲಿ. ಇದರಲ್ಲಿ ಈಗ ನಾವು ಮರಗೆಣಸು ಉಂಟ ಅಂತ ನೋಡುವ. ಇದೊಂದು ತೆಗೆದು ಶಕ್ತಿಮಾನ್ ಬಿಸಾಡ್ತಾಳೆ. ಶಕ್ತಿಮಾನ್ ನಾನು ನನಗೆ ಬಂದೆ ಕೊಟ್ಟು ಕಣಕ್ಕ ಕೊಟ್ಟು ಯಾರನ್ನ ಕೊಟ್ಟು ಹೋಗಿ ವಿನೋದ ಮುಗಿಸ್ತೇನೆ ಇಟ್ಕೊಂಡು ಬಲಿ
ದೂರ ದೂರ ನಾವು ಆಯ್ತು ಅವು ಅಮ್ಮ ಕೆರೆಂಗಿ ಒಂದು ಉಂಡು ಉಂಡು ಅತ್ತಿಗೆ ತುಲಿಗೆ ಅದೇ ತುಲೆ ಅಕ್ಕ ಬಿಸಿ ಇದು ಫಸ್ಟ್ ತೂ ಓಡುತ್ತೇನೆ ತೂಕ ಐದು ಕಡೆ ಪುಡಿ ಅಂತ ಪುಲಿದಿನ ಅವು ಇನ್ಸ್ಟಾಡ್ ಮಾಡ್ತೀನಿ ಕೂತಾಡುವಲ್ಲ ಅಂದ್ಮೇಲೆ ಅವು ಅತ್ತ ಉಂಟು ಅವು ಕರ್ಮ ಕರ್ಕೊ ಅವು ಕಟ್ಟಾನೋದು ಅವಲತ್ತು ಇದು ಇವ್ರದ ಹೌದಲ್ಲ ಈಗ ಒಂದು ಸಿಕ್ಕಿತು ಈಗ ಶಕ್ತಿಮಾನ್ ತುಂಬ ಬಲ Anjir Reflin, sirdian. ಕಟ್ಟಾದ ಸಪುರೆ ಉಗುಡೆ Mul pandin kat pandin guddli. ಕರ್ಮ ಐತಿ ರೆಡ್ ಉಂಟು ದೊಡ್ಡಪ್ಪ ನಮಗೆ ನೋಡಿ ಇಷ್ಟು ಮರಗೆಣಸು ಸಿಕ್ಕಷ್ಟೇ ನಮ್ಮ ಜಾಗದ ಇದು ತೆಗ್ದಿದ್ದಾರಾ ಅಂತ ಬೇರೆಯವರು ಗೊತ್ತಿಲ್ಲ ನಮ್ಗೆ ಇಷ್ಟೇ ಸಿಕ್ಕಿರೋದು ಇನ್ನು ಕೆಲಸ ಮಾಡುವ ಅದಿರಲಿ ಇಲ್ಲೀಗ ಎಲ್ಲ ನಟ್ಟಿದ್ದಾರೆ ಚಂದ ಏನು ಚಪ್ಪಲಿ ಕುತ್ತಿಲ್ಲ ಆಂಟಿ ಇದೊಂದು ಒಂದು ಮಲ್ಲ ಒಂದು ದಿವಸ ಜಾಗ ಎಡಿಟ್ ಮಾಡ್ತಿದ್ದಾರೆ ಗಿಡ ನಟ್ಕೊಂಡು ನೋಡಿ ಇದೆಂತ ನಮಗೆದು ಇದು ನಡಲಿಕ್ಕೆ ಆಗುದಿಲ್ಲ ಅಂದರೆ ಎಂತ ಜಾಗದಿದು ಬೇಲಿ ಮಾಡಿಸ್ಬೇಕು ಹೊರಡುವುದು ನೋಡಿ ಇವರು ಮರಗೆಣಸು ತಿನ್ನೋದು ಹಸಿಯೇ ಹಾಂ ఒక ಬೇಯ್ಪದ ಕಜಿಕ್ ಮಂತೇರು ಸಾಕು ಮಂತೇರು ಹಾಗೆ ಈಗ ಇನ್ನು ಹೊರಡುವುದು ಇಲ್ಲಿಂದ ಆಯಿತು ನಮ್ಮ ಸಿದ್ದಪ್ಪ ನೋಡಿ ಎಂತ ಕೆಲಸ ಮಾಡಿಲ್ಲ ಮಾತ್ರ ನಮ್ಮ ಧ್ರುವನ್ ನೋಡಿ ಏ ಮುಟ್ಟು ಅಂದಿತ್ತೆ ನಂದು ಅತ್ತೆ ಮಾವನ ಹೆಂಡತಿ ದೊಡ್ಡ ಮಾವನ ಹೆಂಡತಿದು ಇವರದು ತರಕಾರಿ ಎಲ್ಲ ನಟ್ಟಿದ್ದಾರೆ ಅಂತೆ ಇದು ನೀರುಳ್ಳಿ ಅಂತೆ ಈರುಳ್ಳಿದು ಇದು ಪಾಲಕ್ ಅಂತೆ ಮತ್ತು ಇದು ಸೌತೆಕಾಯಿ ಅಂತೆ ಬೊಕ್ಕ ಇದೆಂತ ಪಾಲಕ್ ಮತ್ತು ಅದರಲ್ಲಿ ತಿಮಾರೆ ಉಂಟು ತಿಮಾರೆ ಇದು ಇವರದೆಲ್ಲ ತೋಟ ನೋಡಿ ಎಲ್ಲ ನಟ್ಟಿದ್ದಾರೆ ಅವರು ಅವ್ರದ್ದು ಕೈಗುಣ ಒಳ್ಳೆ ಉಂಟು ಹಾಂ ಕೈಗುಣ ಒಳ್ಳೆ ಉಂಟು ಇದು ಇದು ಏನ ಮೀಸೆಪೂ ಎಂತ ಬುಗುಡಿ ಪೂ ಹಾಂ ಇದು ಕೋಲಿ ಜುಟ್ಟು ಅಂತೆ ಕೋಲಿ ಜುಟ್ಟು ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಚಂದ ಉಂಟು ಇದು ಅವರು ಮೊದಲು ನನಗೆ ಹಣ ಬಂದಿದೆ ಅಂತ ಕೇಳ್ತಿದ್ದಾರೆ ನೋಡಿ ನಂದು ಚಿಕ್ಕ ಮಾವನ ಹೆಂಡತಿ ದೊಡ್ಡ ಮಾವನ ಹೆಂಡತಿ ಅಂತ ಚಿಕ್ಕ ಅವ್ರು ನೋಡಿ ಎಲ್ಲ ಕಂತ ಇದು ನೋಡಿ ಅಮ್ಮಿಂದು ಮನೆ ಒಕ್ಕಲು ಉಂಟಾಯ್ತಾ ಬನ್ನಿ ಆಯ್ತಾ ಎಲ್ಲರೂ ಮನೆ ಒಕ್ಕಲಿಗೆ ನೋಡಿ ಮನೆ ತೋರಿಸಿಲ್ಲಲ್ಲ ಇನ್ನೂ ದೊಡ್ಡದು ಇದು ಕುರುಬಾಗಿಲು ಅಲ್ಲ ನೋಡು ಇದು ಬಾಗಿಲು ಅದು ಕನ್ನಡ ನಂದು ಹಾಗೆ ತುಳು ಮತ್ತು ಕನ್ನಡ ಬೆರಕೆ ಮಿಸ್ ಆಯ್ತಾ ಇದು ಇನ್ನು ಎಂತ ಮನೆ ಒಕ್ಕಲಾಗುವಾಗೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಉಂಟಲ್ಲ ಅವಾಗ ತೋರಿಸುವ ಇವಳಿಗೆ ಮಿಲಾಗ್ರಿಸ್ಗೆ ಹೋಗ್ಬೇಕಂತೆ ಇನ್ನು ಮಿಲಾಗ್ರಿಸ್ಗೆ ಹೋಗ್ಲಿಕ್ಕೆ ಇನ್ನು ಸೀದಾ ಮನೆಗೆ ಹೋಗುದು ಅಷ್ಟೇ ನಾವೀಗ ನೋಡಿ ಕೆಲಸ ಎಲ್ಲ ಮಾಡಿ ಈಗ ಬಂದದಷ್ಟೇ ಬಂದು ಕೂತದಷ್ಟೇ
ನೋಡಿ ಇವರಿಗೆ ಮೊನ್ನೆ ನಿಜವಾಗಿ ಕೋಪ ಬಂದಿದೆ ಆಯ್ತಾ, ಸುಮ್ಮನೆ ಹೇಳಿದವಳು ನಂಗೆ ಕೋಪ ಬಂದಿಲ್ಲ ಅಂತ. ಅವಳಿಗೆ ನಾನು ನೀರು ಹಾಕಿದಕ್ಕೆ ಕೋಪ, ನಂಗೆ ಕೋಪ ಬರಲಿಲ್ಲ. ಅವಳಿಗೆ ನೀರು ಹಾಕಿದಕ್ಕೆ ಕೋಪ ಬಂದಿತ್ತು ನೋಡಿ. ನಂಗೆ ಹಾಗೆಲ್ಲ ಕೋಪ ಬಂದು ನಾನು ಪಾಪ ಅಲ್ವಾ. ಮತ್ತೆ ನೋಡಿ ಇವಳ್ದು ಜಾಗ ಹತ್ರ ಹೋಗಿ, ಇವಳಲ್ಲ ಅದು ನಮ್ಮದು ಸೊಂಟು. ನಮ್ಮದಲ್ಲ ಅವಳದು ಜಾಗ, ಅದಕ್ಕೆ ಹೋಗಿ ಇದೊಂದು ನಮ್ಮದು ಚಿಕ್ಕ ವಿಡಿಯೋ ಆಯ್ತಾ. ಹೋಗಿ ಒಂದು ಬಂದದಷ್ಟೇ. ನಾವು ಬಂದಿರೋದೇ ಅಲ್ಲಿಂದ ಇಲ್ಲಿಗೆ, ಅದಕ್ಕೆ ಸ್ವಲ್ಪ ಅಲ್ಲಿ ಇದು ಮಾಡಿ ಅವಳಿಗೆ ಬೇಲಿ ಹಾಕ್ಲಿಕ್ಕೆ ಸ್ವಲ್ಪ ಕಬ್ಬಿನದು ಬೇಲಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತೆ. ಕಬ್ಬಿನದು ಬೇಲಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಂತೆ ಈಗ. ಅದಕ್ಕೆ ನಾವೀಗ ಇದು ದಾಸವಾಳದೆಲ್ಲ ಗಿಡ ಎಲ್ಲ ನೆಟ್ಟು ಬಂದದಷ್ಟೇ. ಈಗ ಸರಿ ನೆಡ್ಲಿಕ್ಕೆ ಆಗಲಿಲ್ಲ, ಅದು ಜಾಗ ಎಲ್ಲಿ ಯಾವುದಂತ ಗೊತ್ತಾಗೋದಿಲ್ಲ. ಮೊನ್ನೆ ಇದು ಮಾಡಿ ಕೊಟ್ಟದ್ದು, ಅದು ಗೊತ್ತಾಗೋದಿಲ್ಲ. ಹಾಗೆ ಇನ್ನು ಎಂತೆಂಥ ಕಬ್ಬಿಣದ ಇದು ಬೇಲಿನ ಹಾಕಬೇಕು. ಹಾಗೆ ನಮ್ಮದು ಇದೊಂದು ಸಣ್ಣ ವಿಡಿಯೋ, ಇದಕ್ಕೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮದು ವಿಡಿಯೋ ಸಬ್ಸ್ಕ್ರೈಬ್ ನೋಡದೆ ವಿಡಿಯೋ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಓಕೆ ಬಾಯ್.